ಗರ್ಭಿಣಿ ಮಹಿಳೆಯೊಬ್ಬರು ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ಬಂದು ಮರಳಿ ತನ್ನ ಊರಿಗೆ ಹೋಗಲು ವಾಹನವಿಲ್ಲದ ಕೋರ್ಟ್ ಸರ್ಕಲ್ ಬಳಿ ಪರದಾಟ ನಡೆಸುತ್ತಿದ್ದರು. ಈ ವೇಳೆ ಕೋರ್ಟ್ ಸರ್ಕಲ್ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸರು ಈ ಮಹಿಳೆಯ ಪರಿಸ್ಥಿತಿಯನ್ನು ನೋಡಿ ಹುಬ್ಬಳ್ಳಿಯ ಉಪನಗರ ಠಾಣೆಯ ಪಿಎಸ್ಐ ಉಮೇಶ್ ಗೌಡ, ಎಎಸ್ಐ ಶಾಂತಪ್ಪ ಭಜಂತ್ರಿ ಸಿಬ್ಬಂದಿಗಳೊಂದಿಗೆ ಸೇರಿ ಗರ್ಭಿಣಿ ಮಹಿಳೆಗೆ ಚಹಾವನ್ನು ಕುಡಿಸಿ ಆರೈಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಾವೇ ಹೋಗಿ ಆಟೋವೊಂದನ್ನು ತೆಗೆದುಕೊಂಡು ಬಂದು ಗರ್ಭಿಣಿ ತನ್ನ ಮನೆ ಸೇರುವಂತೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಲಾಕ್ಡೌನ್ ವೇಳೆಯಲ್ಲಿ ಅನಗತ್ಯವಾಗಿ ರಸ್ತೆಗೆ ಬಂದವರಿಗೆ ಬಿಸಿ ಮುಟ್ಟಿಸುವುದು ಗೊತ್ತು, ಜೊತೆಗೆ ಅನಿವಾರ್ಯ ಕಾರಣಗಳಿಂದ ರಸ್ತೆಗೆ ಬಂದು ದಾರಿ ಕಾಣದವರಿಗೆ ದಾರಿ ತೋರಿಸುವುದನ್ನು ಕೂಡ ಗೊತ್ತು ಎಂಬುದನ್ನು ಮತ್ತೊಮ್ಮೆ ಹುಬ್ಬಳ್ಳಿ ಪೊಲೀಸರು ತೋರಿಸಿಕೊಟ್ಟಿದ್ದಾರೆ.